ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬೈ ಡಿಫಾಲ್ಟ್ ಈ ಮ್ಯೂಸಿಕ್ ಕೇಳಿದಾಗ ಮುಂಗಾರು ಮಳೆ ಸಿನಿಮಾ ನೆನಪಾಗುತ್ತೆ. ಮತ್ತೆ ಸಿನಿಮಾ ನೆನಪಾಗೋದ್ರ ಜೊತೆಗೆ ಈ ಮಳೆಗೂ ಈ ಮ್ಯೂಸಿಕ್ಗೂ ಏನೋ ಒಂಥರ ಅವಿನಾಭಾವ ಸಂಬಂಧ ಇದೆ, ಒಂದು ಕನೆಕ್ಟಿವಿಟಿ ಇದೆ ಅಂತ ನನಗನ್ಸುತ್ತೆ. ವೆಲ್ಕಮ್ ಟು ದಿ ಶೋ. ಹೇಳಿ ಕೇಳಿ ಈ ಜೂನ್ ತಿಂಗಳಿದೆಯಲ್ಲ, ಜೂನ್ ತಿಂಗಳಲ್ಲಿ ಮೊನ್ನೆ 5ನೇ ತಾರೀಕಿಗೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ, ವಿಶ್ವ ಪರಿಸರ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸಿದ್ವಿ. ಅಲ್ಲ, ನಾವು ಆಚರಣೆ ಮಾಡಿದ್ವಿ ಎಲ್ಲೋ ನಮಗೆ ಗೊತ್ತಿಲ್ಲ. ನಾವು ಬರ್ತ್ಡೇ ಮತ್ತು ವ್ಯಾಲೆಂಟೈನ್ಸ್ ಡೇಗಳಲ್ಲೆಲ್ಲ ಆಚರಣೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ. ಬಟ್ ಪರಿಸರ ದಿನವನ್ನು ಆಚರಣೆ ನಾವು ಅಟ್ಲೀಸ್ಟ್ ಪರ್ಸ್ನಲ್ ಆಗಿ ಒಂದು ಆತ್ಮತೃಪ್ತಿಗಾಗಿ ಮಾಡಿದ್ದೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಹೇಳಿ ಕೇಳಿ ಇವತ್ತು ವರ್ಲ್ಡ್ ಓಷನ್ ಡೇ. ಅದ್ರ ಜೊತೆಗೆ ಇವತ್ತು ಮಳೆ ಕೂಡ ಬಂದಿದೆ. ಈ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ಹೊರಗಡೆ ಜೋರಾಗಿ ಮಳೆ ಸುರಿತಾ ಇದೆ. ಸೊ ದಟ್ಸ್ ಸೋ ಕೋಇನ್ಸಿಡೆಂಟಲ್. ಎನಿವೆ, ಇವತ್ತು ಬಂದಾಯಿತು ಮಳೆ, ತಂಪಾಯಿತು ಎಳೆ ಅಂತ ನಾವು ಮಾತನಾಡೋಣ. ಮಳೆ ಬಂತು. ಮಳೆ ಅನ್ನೋದು ಪ್ರಕೃತಿಯ ಅದ್ಭುತವಾದಂಥ ಒಂದು ಪ್ರಕ್ರಿಯೆ. ಅದ್ರ ಬಗ್ಗೆ ಮಾತನಾಡೋಣ. ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎ ಪಿ ಭಟ್ ಅವರಿದ್ದಾರೆ. ಅವರು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ HOD, ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜ್ನಲ್ಲಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೋ ನೈಸ್ ಟು ಹ್ಯಾವ್ ಯು ಹಿಯರ್. ಇಲ್ಲಿ ಪ್ಲಾನೆಟ್ಗಳೆಲ್ಲ ಬಂದಾಗ, ಏನೋ ಸ್ಪೆಷಲ್ ಎಲ್ಲ ಆಕಾಶದಲ್ಲೆಲ್ಲ ಆದಾಗ ನಿಮ್ಗೆ ನೆನಪಾಗುತ್ತೆ ನೋಡಿ. ಹೌದಾ, ಸಂತೋಷ. ಎಲ್ಲರೂ ನಿಮ್ಮನ್ನು ಹಿಡ್ಕೊಂಡು ಬರ್ತಾರೆ, ಫೋನ್ ಮಾಡ್ತಾರೆ. ಹೌದು. ಸೋ ನೈಸ್ ಟು ಹ್ಯಾವ್ ಯು ಹಿಯರ್. ನಾವು ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಒಂದು ಹವ್ಯಾಸಿ ಖಗೋಳ ವೀಕ್ಷಕರ ಸಂಘ ಅಂತ ಇಟ್ಕೊಂಡಿದ್ದೇವೆ. ಪಬ್ಲಿಕ್ಕಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ನಮಗೂ ಸಹ ಪ್ರಕೃತಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನು ತೋರಿಸ್ತಾ ಬಂದಿದ್ದೇವೆ. ಒಳ್ಳೊಳ್ಳೆ ಟೆಲಿಸ್ಕೋಪ್ ಇಟ್ಕೊಂಡಿದ್ದೇವೆ. ಸರ್, ನಾನು ಹೇಳೋದು, ಈ ಪ್ರಕೃತಿಯ ಬೇರೆ ಬೇರೆ ಸೊಬಗುಗಳನ್ನು, ಸೌಂದರ್ಯಗಳನ್ನು ನೋಡೋದಕ್ಕೆ ಅವಕಾಶ ಪಡ್ಕೊಂಡಂಥ ಭಾರತೀಯರೇ ಭಾಗ್ಯವಂತರು ಅಂತ. ಖಂಡಿತ. ನಮ್ಮಲ್ಲಿ ಪ್ರಕೃತಿಯೇ ಪೂಜೆಯೇ ಇರುವುದು. ಪೂಜೆ ಅಂತ ಹೇಳೋದು ಪ್ರಕೃತಿಗೆ. ನೋಡಿ, ಇವತ್ತು ವರ್ಲ್ಡ್ ಓಷನ್ಸ್ ಡೇ ಅಂತ. ನಮ್ಮಲ್ಲಿ ಸಮುದ್ರ ಪೂಜೆ ಇತ್ತು, ಗೊತ್ತುಂಟ? ವರ್ಷದಲ್ಲಿ ಒಮ್ಮೆ ಸಮುದ್ರ ಪೂಜೆ, ನದಿ ತುಂಬಿದಾಗ ಗಂಗೆ ಪೂಜೆ, ನದಿ ಪೂಜೆ. ಪ್ರಕೃತಿಗೆ ಪೂಜೆ ಮಾಡುವಂಥದ್ದೇ. ನಾವು ಪ್ರಕೃತಿ ಪ್ರಿಯರು, ಅದರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಮಳೆ ಬಂತು ನೋಡಿ. ಸುಮ್ಮನೆ ಆ ಮಳೆ ಬರುವುದನ್ನು ನೋಡಿದರೆ ಆಗುವಂಥ, ಅದರಲ್ಲೊಂದು ಸಂಗೀತ ಇದೆ, ಅದರಲ್ಲೊಂದು ನಾದ ಇದೆ. ಸಮುದ್ರದ ತೆರೆಗಳಲ್ಲಿ ನಾದ ಇರುತ್ತೆ, ಮಳೆಯಲ್ಲಿ ನಾದ ಇರುತ್ತೆ. ನಾದ ಅಂತ ಹುಟ್ಟಿದ್ದೇ ಬಹುಶಃ ಇದರಲ್ಲೇನೋ, ಪ್ರಕೃತಿಯಲ್ಲೇನೋ. ಯಾಕಂದ್ರೆ ಈಗ ಸಂಪೂರ್ಣ ಸಮೃದ್ಧಿಯಿಂದ ಹಣ್ಣು ತಿಂದಂತ, ಈಗ ನಾವು ಮರಗಳನ್ನು ಬೆಳೆಸ್ತಾ ಇಲ್ಲ. ಮಾವಿನ ಮರದಲ್ಲಿ ಮಸ್ತು ಹಣ್ಣಾದಾಗ ಆ ಹಣ್ಣುಗಳನ್ನು ಅರ್ಧ ತಿಂದ ಹಕ್ಕಿಗಳು ಅವು ಖುಷಿಯಲ್ಲಿ ನಾದವನ್ನು ಪಡಿಸ್ತಾರೆ. ಹಾಗೆ ಪ್ರಕೃತಿಯನ್ನ ನೋಡಿ ನಾವು ಸಂತೋಷ ಪಡಬೇಕಾಗಿದೆ, ಪಡಲೇಬೇಕಾಗಿದೆ. ಇಲ್ಲದ್ರೆ ನೆಮ್ಮದಿ ಇಲ್ಲ ಬದುಕಲ್ಲಿ ಅಂತ ನಂಗೆ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ನೀವು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸದೇ ಇದ್ರೆ ನಿಮ್ಮಷ್ಟು ಮೂರ್ಖ ಮತ್ತು ದುರದೃಷ್ಟವಂತ ಇನ್ನೊಬ್ಬ ಯಾರೂ ಇಲ್ಲ. ಹೌದು, ಹೌದು. ಮನಸ್ಸಿಗೆ ಆಹ್ಲಾದ ಸಿಗೋದು ಪ್ರಕೃತಿಯನ್ನು ಹೆಚ್ಚು ನೋಡ್ತಾ ಹೋದಾಗ. ಪ್ರಕೃತಿಯನ್ನು ಹೆಚ್ಚು ನೋಡ್ತಾ ಹೋದಾಗ ಅದರ ಬ್ಯೂಟಿ ಮತ್ತು ಹೆಚ್ಚು ನೋಡಿದಾಗ ವಿಸ್ಮಯ ಆಗತ್ತೆ. ಒಮ್ಮ ಇಷ್ಟು ಚಂದವೇ ನನ್ನ ಪ್ರಕೃತಿ ಅಂತ ವಿಸ್ಮಯ ಆದಾಗ ನಮಸ್ಕಾರ ನಿನಗೆ. ಈಗ ನಾವು ಒಂದೇ ಮಾತರಂ ಅಂತ ಹೇಳ್ತೇವಲ್ಲ, ಅರ್ಥ ಎಷ್ಟೇ, ಏ ಭೂಮಿ ನಿಂಗೆ ನಮಸ್ಕಾರ, ಏ ತಾಯಿ ನಿಂಗೆ ನಮಸ್ಕಾರ, ಎಷ್ಟು ಚಂದ ಇದೆಯಮ್ಮ ನೀನು. ಅಷ್ಟೇ. ನಾನು ಯಾವಾಗಲೂ ಹೇಳೋದುಂಟು, ನನ್ನ ಭೂಮಿಯಷ್ಟು ಚಂದದ ಇನ್ನೊಂದು ಭೂಮಿಯೇ ಇಲ್ಲ. ಅಬ್ಸಲ್ಯೂಟ್ಲಿ. ಹಾಗೆ ಈ ಬ್ಯೂಟಿಯನ್ನು ನೋಡ್ಬೇಕಾದ್ರೆ ಮನಸ್ಸು ಮಾಡ್ಬೇಕು. ನೀವು ಹೇಳಿದಾಗೆ ನಾವು ಅದಕ್ಕೆ ಮನಸ್ಸನ್ನು ಒಲೈಸಿಕೊಂಡಾಗ ಮಳೆ ಇರಬಹುದು, ಗಾಳಿ ಇರಬಹುದು, ಬಿಸಿಲಿರಬಹುದು, ಸೂರ್ಯ ಇರಬಹುದು, ನಕ್ಷತ್ರಗಳಿರ್ಬಹುದು, ಮರಗಳಿರ್ಬಹುದು, ಹಕ್ಕಿಗಳಿರ್ಬಹುದು, ಅವುಗಳ ಶಬ್ದ ಇರಬಹುದು, ಸಮುದ್ರ ಇರಬಹುದು, ಎಲ್ಲವೂ ಪ್ರಕೃತಿ. ಆದ್ದರಿಂದ ಮನಸ್ಸಿನ ನೆಮ್ಮದಿಗೆ ತುಂಬಾ ಅಗತ್ಯ ಅಂತ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಎಸ್, ಖಂಡಿತ ವೀಕ್ಷಕರೇ. ಇವತ್ತು ಈ ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಏನು ಗೊತ್ತಾ? ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ನಾನು ದಿನಪತ್ರಿಕೆಯನ್ನು ನೋಡ್ತಾ ಇರಬೇಕಾದ್ರೆ ಎ ಪಿ ಭಟ್ರದ್ದು ಒಂದು ಫೋಟೋ ಇತ್ತು, ಜೊತೆಗೆ ಒಂದು ಅವ್ರದ್ದೊಂದು ಸ್ಟೇಟ್ಮೆಂಟ್ ಇತ್ತು, ಭಾಳ ಚೆನ್ನಾಗಿತ್ತು. ಅವರೊಂದು ಮಾತನ್ನು ಹೇಳ್ತಾರೆ, ಏನು ಅಂತಂದರೆ, ಇವತ್ತಿನ ಯುವ ಜನಾಂಗ ಅಥವಾ ಇವತ್ತಿನ ಜನಾಂಗ ಅಂತ ಇರ್ಬೇಕು, ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ವರ್ಡ್. ನೆವರ್ದಲೆಸ್ ಅವ್ರು ಹೇಳ್ತಾರೆ, ತಾಂತ್ರಿಕತೆ ಜೊತೆಗೆ ನಾವು ಬದುಕ್ತಾ ಇದ್ದೇವೆ, ಆದರೆ ಪ್ರಕೃತಿಯ ಜೊತೆಗೆ ನಾವು ಬದುಕ್ತಾ ಇಲ್ಲ ಅಂತ. ಎಂಥ ಅದ್ಭುತವಾದ ಮಾತು. ಆ ಮೂಮೆಂಟಿಗೆ ಡಿಸೈಡ್ ಮಾಡಿದ್ದು ಇವ್ರನ್ನ ಕರೆದು ಇವತ್ತು ಪ್ರೋಗ್ರಾಮ್ ಮಾಡಬೇಕು. ಸರ್, ಬ್ಯೂಟಿಫುಲ್, ಹ್ಯಾಟ್ಸ್ ಆಫ್ ಟು ಯು. ಅಂದರೆ ಅದು ಎಷ್ಟು ಜನರಿಗೆ ಮನಸ್ಸಲ್ಲಿದೆ ಇಲ್ಲೋ ಗೊತ್ತಿಲ್ಲ, ಇರ್ಬೋದು ತುಂಬ ಜನರಿಗೆ, ಬಟ್ ನೀವು ಹೇಳಿದ್ದೀರಾ. ಯಾಕಂದ್ರೆ ನೆಮ್ಮದಿ ಇರುತ್ತಲ್ಲ, ರಿಲ್ಯಾಕ್ಸೇಷನ್ ಅಂತ ಇವತ್ತು ಹೇಳ್ತೀವಲ್ಲ, ಅದಕ್ಕೆ ಸ್ವಲ್ಪ ಪ್ರಕೃತಿ ಕಡೆಗೆ ಗಮನ ಹೊರಸಾಗ. ನಾನು ಆಗುಂಬೆ ಘಾಟಿ ಹತ್ತಿದಾಗ, ಈಗ ವೆಸ್ಟರ್ನ್ ಘಾಟ್ಸ್ನ ಅದ್ಭುತತೆಯನ್ನು ನೋಡಿದಾಗ ನಾವು ಎಷ್ಟು ಭಾಗ್ಯವಂತರಂದರೆ, ಈ ಕಡೆ ಪ್ರಶಾಂತವಾದಂತಹ ಅರಬ್ಬಿ ಸಮುದ್ರ, ಮತ್ತೆ ಒಂದು 70 ಕಿಲೋಮೀಟರ್ನ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ಇದೆಯಲ್ಲ, ಅದರ ನಂತರ ಒಂದು ದಟ್ಟವಾದಂತಹ ತಡೆಗೋಡೆ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸನ್ನು ಹತ್ತಿ ಇಳಿದರೆ
ಒಬ್ಬೋ ಎಂಥ ಚಂದ, ಬ್ಯೂಟಿಫುಲ್. ಎಷ್ಟೆಷ್ಟು ಜೀವಿಗಳು ಅದರಲ್ಲಿ, ಚಿಕ್ಕ ಫಾರೆಸ್ಟ್. ಏನ್ ಮಾಡೋದು, ನಾವು ಉಳಿಸ್ಕೊಳ್ತಾ ಇಲ್ವೇನೋ ಗೊತ್ತಿಲ್ಲ. ಆದ್ರೂ ಸಹ ನಮ್ಮ ಎಲ್ಲಿ ಕುದುರೆಮುಖದ ಆ ಪರಿಸರದಲ್ಲಿ, ಆಗುಂಬೆಯ ಪರಿಸರದಲ್ಲಿ ಹೋದಾಗ, ಇವತ್ತೀಗ ಆಗುಂಬೆಯ ಆ ಮಳೆ ಇದೆಯಲ್ಲ, ಅದು ಸವಿದವನಿಗೆ ಗೊತ್ತು ಅಂತ ಅನ್ಸುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಆದಾಗ ನಾನು ವೈ ಡಿಡ್ ಯು ಮೇಕ್ ದಿಸ್ ಸ್ಟೇಟ್ಮೆಂಟ್ ಅಂದ್ರೆ ಅದು ಯಾಕೆ, ಯಾವ ಕಾರಣಕ್ಕೆ ಮಾಡಿದ್ನಿ? ಒಂದು ಮೊನ್ನೆ ವಿಶ್ವ ಪರಿಸರ ದಿನಾಚರಣೆ ಆಯಿತು. ನಮ್ಮ ಪಕ್ಕದ ಆಯುರ್ವೇದ ಕಾಲೇಜಲ್ಲಿ ನನ್ನನ್ನು ಕರೆದಿದ್ರು. ಆಗ ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ, ಅದೇನೋ ಟೆನ್ಷನ್ ನನಗೆ. ಇವತ್ತಿನ ಜನತೆ ಮೊಬೈಲ್ ಹಿಡ್ಕೊಂಡು ನಾನು ಮೊಬೈಲ್ ಹಿಡ್ಕೊಳ್ಬಾರ್ದು ಅಂತ ಹೇಳೋದಿಲ್ಲ. ಆಯ್ತು, ಮಾಹಿತಿಗಳನ್ನು ಪಡ್ಕೊಳ್ಳಿ. ಮೊಬೈಲಲ್ಲೇ ಅದರಲ್ಲೇ ಮುಳ್ಕೊಂಡಿದ್ದೀರಲ್ಲ, ಸ್ವಲ್ಪ ಮನಸ್ಸನ್ನು ಬಿಚ್ಚಿ ಹೊರ ಪ್ರಪಂಚ ನೋಡಿ. ಸಂಜೆಯ ಸೂರ್ಯಾಸ್ತ ನೋಡಿ. ಸೂರ್ಯಾಸ್ತ ಆಗುವಾಗ ಇಡೀ ಸಮುದ್ರದ ಕಡೆಯಲ್ಲಿ ಇಡೀ ಮೋಡಗಳೇ ಕೆಂಪಾಗ್ತವೆ. ಅದು ಅದ್ಭುತ, ಆ ಕ್ಷಣದಲ್ಲಿ ಆಗುವಂತಹದ್ದು. ಹಾಗೆ ನನ್ನ ಭೂಮಿಯ ಬೇರೆ ಬೇರೆ ಪ್ರಕಾರಗಳು, ಹಿಮಾಚ್ಛಾದಿತ ಹಿಮಾಲಯವನ್ನು ನೋಡಿ, ಅದರಲ್ಲಿ ಎಷ್ಟೆಷ್ಟು ಅದ್ಭುತಗಳು. ಹಾಗೆ ಪ್ರಕೃತಿಯನ್ನು ನೋಡಿದಾಗ ಮನಸ್ಸಿಗೆ ಆಗುವಂತಹ ಸಂಭ್ರಮ ದಯವಿಟ್ಟು ಕಳ್ಕೊಳ್ಬೇಡಿ. ಅದನ್ನು ಕಳ್ಕೊಳ್ಬಾರ್ದು ಮನುಷ್ಯ. ನಮ್ಮ ಹಿರಿಯರೆಲ್ಲರೂ ಪ್ರಕೃತಿ ಪೂಜೆಯಿಂದಲೇ, ಪ್ರಕೃತಿಯ ಆಸ್ವಾದನೆಯಿಂದಲೇ ನೆಮ್ಮದಿಯನ್ನ, ಸಂತೃಪ್ತಿಯನ್ನ ಪಡ್ಕೊಂಡವ್ರು. ಬರೀ ಹಣದಿಂದ ಸಂತೃಪ್ತಿ ಸಿಗೋದಿಲ್ಲಲ್ಲ. ಹಾಗಾಗಿ ಆಗಷ್ಟೇ ಸ್ಟಾರ್ಟ್ ಮಾಡಿದೆ. ನನಗೆ ಇರುವುದೊಂದೇ ಭೂಮಿ, ನನ್ನ ಭೂಮಿ ಅಷ್ಟು ಚಂದದ ಇನ್ನೊಂದು ಭೂಮಿ ಇಲ್ಲ. ಎಸ್, ನಾನು ಐ ಆಮ್ ಕಮಿಂಗ್ ಟು ದ್ಯಾಟ್. ಈ ನಿಮ್ಮ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್. 7 billion ಡ್ರೀಮ್ಸ್, 1 planet, ಕನ್ಸ್ಯೂಮ್ ವಿತ್ ಕೇರ್. ವಾಟ್ ಅ ಬ್ಯೂಟಿಫುಲ್. ಇದನ್ನು ನಾನು ಮತ್ತೆ ಹೇಳ್ತೀನಿ ವೀಕ್ಷಕರೇ, ಇದನ್ನು ನೀವು ಗಮನಿಸಬೇಕು. 7 billion ಡ್ರೀಮ್ಸ್, 1 planet ಆ್ಯಂಡ್ ಕನ್ಸ್ಯೂಮ್ ಇಟ್ ವಿತ್ ಕೇರ್. ಈ ಸಾರಿಯ ವಿಶ್ವ ಪರಿಸರ ದಿನಾಚರಣೆಗೆ ಪ್ರತಿ ವರ್ಷ ಒಂದೊಂದು ಸ್ಲೋಗನ್ ಕೊಡ್ತಾರೆ. ಈ ವರ್ಷದ ಸ್ಲೋಗನ್ ಏನು ನೋಡ್ತೇನೆ, 7 billion ಡ್ರೀಮ್ಸ್. ಇಡೀ ಭೂಮಿಯಲ್ಲಿ ನಾವು 7 ಬಿಲಿಯನ್ ಅಂದರೆ 700 ಕೋಟಿ ಮಂದಿ ಇದ್ದೇವೆ. 700 ಕೋಟಿ. ಭಾರತದಲ್ಲಿ ಎಷ್ಟು? 1.2 ಬಿಲಿಯನ್ ಅಂದ್ರೆ 120 ಕೋಟಿ ನಾವೇ ಇದ್ದೇವೆ, 1/6. ಈ 700 ಕೋಟಿ ಮಂದಿಯ ಆಸೆ ಏನಾಗಬೇಕು, ಕನಸು ಏನಾಗಬೇಕು? ಓಹೋ, ನಮಗಿರೋದಂದೇ ಭೂಮಿ. ಹಾಗಾದ್ರೆ ಏನ್ ಮಾಡೋಣ? ಎಷ್ಟು ಸ್ವೀಕರಿಸಬೇಕು ಪ್ರಕೃತಿಯಿಂದ. ನಂತರ ಸ್ವೀಕರಿಸುವಾಗ ನಮಗೊಂದು ಸ್ವಲ್ಪ ಕನ್ಸರ್ನ್, ಸ್ವಲ್ಪ ಕೇರ್ ಮಾಡಿದರೆ ಬಹುಶಃ ನಾವು ಸ್ವೀಕರಿಸುವುದು ಅಂದರೆ ನಿತ್ಯ ಆಹಾರ ಇರಬಹುದು. ಇವತ್ತು ಇಡೀ ವಿಶ್ವದಲ್ಲಿ ಸುಮಾರು 12 ಕೋಟಿ ಟನ್ ಆಹಾರ ಪದಾರ್ಥ ವೇಸ್ಟ್ ಆಗ್ತಾ ಇದೆ. ಎಷ್ಟು ಸರ್? 12 ಕೋಟಿ ಟನ್ ಇಡೀ ಭೂಮಿಯಲ್ಲಿ. ಅಂದ್ರೆ ನಾವು ಇವತ್ತು ಸ್ವೀಕರಿಸುವ ಆಹಾರ ಅರ್ಧಂಬರ್ಧ ಮಾಡಿ ಬಿಸಾಡ್ತಾ ಇದ್ದೇವೆ ಫುಡ್ ಅಲ್ಲಿ. ಆದ್ರೆ 1 ಬಿಲಿಯನ್ ಜನಕ್ಕೆ ಫುಡ್ ಇಲ್ಲ ಇಡೀ ವಿಶ್ವದಲ್ಲಿ. ಇಲ್ಲ, 1 ಬಿಲಿಯನ್ ಜನಕ್ಕೆ ಸರಿಯಾದ ಫುಡ್ ಇಲ್ಲ ಅಂತ ಹೇಳುತ್ತೇವೆ. ಅಯ್ಯೋ ದೇವರೇ, ಇಷ್ಟು ಜನಕ್ಕೆ ಫುಡ್ ಇಲ್ಲ, ನಾವು ಫುಡ್ ಅನ್ನು ಬಿಸಾಡ್ತಾ ಇದ್ದೇವೆ. ಭಾರತದಲ್ಲಿಯೇ ಸುಮಾರು 20 ಲಕ್ಷ ಜನಕ್ಕೆ ಕುಡಿಯೋ ನೀರಿಲ್ಲ. ನಾವು ನೀರನ್ನು ವೇಸ್ಟ್ ಮಾಡ್ತಿದ್ದೇವಲ್ಲ. ಕನ್ಸ್ಯೂಮ್ ವಿತ್ ಕೇರ್ ಅಂದರೆ, ನೀವು ಶುದ್ಧವಾದ ನೀರು ಕುಡಿತಾ ಇದ್ದೀರಾ? ಶುದ್ಧವಾದ ನೀರು ನಿಮಗಿದೆಯಾ? ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅದನ್ನು ಕುಡಿಯುವಾಗ ವೇಸ್ಟ್ ಮಾಡಬೇಡಿ. ನಾವು ಎಷ್ಟು ನೀರು ವೇಸ್ಟ್ ಮಾಡ್ತೇವೆ. ಒಳ್ಳೆ ನೀರನ್ನು ಇರುವುದೇ ಬರೀ 0.5%. ಅದು ನೀವು ಬಂದರೆ ಸಮುದ್ರದ ನೀರಿದೆಯಲ್ಲ, ಇಲ್ಲಿ ಉಪ್ಪು ನೀರು. ಇಡೀ ಭೂಮಿಯಲ್ಲಿ ಕುಡಿಯುವ ನೀರು ಇರೋದು 3%. ಓಕೆ. ಆ 3%ಅಲ್ಲಿ 0.5% ಮಾತ್ರ ನಮ್ಮಲ್ಲಿದೆ, ಮತ್ತೆಲ್ಲ ಹಿಮದಲ್ಲಿದೆ 2.5. 0.5 ಕುಡಿಯುವ ನೀರು ಇದೆಯಲ್ಲ, ಇದು ಎಲ್ರಿಗೂ ಸಿಗ್ತಾ ಇದೆಯಾ? ಕುಡಿಯೋ ನೀರು ಸಿಗ್ತಾ ಇದೆಯಾ? ಹಾಗೆ ಕನ್ಸ್ಯೂಮ್, ದಯವಿಟ್ಟು ಕುಡಿಯೋ ನೀರನ್ನು ಸರಿಯಾಗಿ ಕನ್ಸ್ಯೂಮ್ ಮಾಡಿ. ಸ್ವಲ್ಪ ನಿಮ್ಮ ಗಮನ ಇರಲಿ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಫುಡ್ಡಲ್ಲಿ, ನೀರಲ್ಲಿ, ವಾತಾವರಣದಲ್ಲಿ. ಅಬ್ದುಲ್ ಕಲಾಂ ಒಟ್ಟಿಗೆ ಒಂದು ದಿವಸ ಇದ್ದೆ ನಾನು. ಗ್ರೇಟ್. ನೀವು ನಿಮ್ಮಂತ ಭಾಗ್ಯವಂತರು ಇನ್ನೊಬ್ರಿಲ್ಲ. ಹೇಳಿ ಸರ್. ಸರ್ ಮಾತಾಡ್ತಾ ನಾವೆಲ್ಲ ಟೀಚರ್ಸ್ ಇದ್ದು ಅಂತ ಒಂದು ಭಾಗ್ಯದಲ್ಲಿ ಸರ್ ಕೊನೆಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಟೀಚರ್ಸ್. ನೀವೆಲ್ಲ ಟೀಚರ್ಸ್ ಅಲ್ವಾ, ನಿಮ್ಮ ಹತ್ರ ಕಾರು ಮತ್ತೆ ಸ್ಕೂಟರ್ ಇದ್ರೆ ಅಗತ್ಯ ಬಿದ್ದಾಗ ಕಾರ್ ಉಪಯೋಗಿಸ್ತೀರಾ? ಅಗತ್ಯ ಬಿದ್ದಾಗ ಮಾತ್ರ ಕಾರ್ ಉಪಯೋಗಿಸಿ. ಯಾಕೆ ಸರ್ ಅಂತ ಕೇಳಿ, ಅದಕ್ಕೆ ಕಾರಣ ಇಷ್ಟೇ, ನೀವು ಸುಮಾರು 2 kg ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡ್ತೀರಿ. ಸ್ಕೂಟರ್ ನೀವು ಒಂದು ದಿವಸ ಕಳೆದ್ರೆ ಆ ದಿವಸ 2 kg ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡ್ತೀರಿ ಅಂತಂದ್ರೆ, ಒಂದು 200 ವರ್ಷದಲ್ಲಿ ನಾವು ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉಪಯೋಗಿಸಿಬಿಟ್ಟು ನಾವು ಗ್ರೀನ್ ಹೌಸ್ ವಾತಾವರಣವನ್ನು, ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಹಾಳು ಮಾಡಿದ್ದೇವೆ. ಸ್ವಲ್ಪ ಕನ್ಸ್ಯೂಮ್ ಮಾಡುವಾಗ ನಾನು ಇವತ್ತು ಇಂಥ ವೆಹಿಕಲ್, ಈಗ AC ಬೇಕೋ ಬೇಡೋ, ಈ ನಿಟ್ಟಿನಲ್ಲಿ ಗಮನ. ಬಹುಶಃ ವಿಶ್ವಸಂಸ್ಥೆ ಹೇಳ್ತಾ ಇದೆ, ನೀವೇನು ತಗೋತಾ ಇದ್ದೀರಿ, ನಾನು ತಗೊಳ್ಬಾರ್ದು ಅಂತ ಹೇಳೋದಿಲ್ಲ, ಕನ್ಸ್ಯೂಮ್ ಮಾಡಿ, ದಯವಿಟ್ಟು ಗಮನ ಇರಲಿ ಅಂತ ಹೇಳಿ ಫುಡ್ಡಲ್ಲಿ, ವಾತಾವರಣದಲ್ಲಿ,
ನೀರಿನಲ್ಲಿ ಎಲ್ಲದರ ಬಗ್ಗೆಯೂ ವಿಶ್ವಸಂಸ್ಥೆಯ ಕರೆ ಕೊಟ್ಟದ್ದು ಅಂತ ಅನ್ಸುತ್ತೆ. ಒನ್ ಪ್ಲಾನೆಟ್, ಪುನಃ ಇರೋದೊಂದೇ ಭೂಮಿ. ನಾನು ಒತ್ತು ಕೊಟ್ಟೆ, ಇರೋದೊಂದೇ ಭೂಮಿ, ನನ್ನ ಭೂಮಿ ಅಷ್ಟು ಚಂದದ ಭೂಮಿ ಇನ್ನೊಂದಿಲ್ಲ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ, ಇದು ಅದ್ಭುತ. ಈ ಅದ್ಭುತ ಅದು ಎಷ್ಟು ಕೋಟಿ ವರ್ಷದಲ್ಲಿ ಆದಂತಹ ಈ ಭೂಮಿ. ಮತ್ತೆ ಇನ್ನೊಂದಿದೆ ಸರ್, ದೇವರು ಕಣ್ಣಿಗೆ ಕಾಣ್ತಾನೋ ಇಲ್ಲೋ ಗೊತ್ತಿಲ್ಲ, ಪ್ರಕೃತಿ ಕಣ್ಣಿಗೆ ಕಾಣುತ್ತಲ್ಲ. ಖಂಡಿತ. ಹಾಗಾಗಿ ನಮ್ಮವರು ದೇವರಂದ್ರೆ ಬೇರೇನು ಮಾಡಿಲ್ಲ, ಪ್ರಕೃತಿ ಪೂಜೆ. ಯಾವುದು ಗಾಳಿ, ನೀರು, ಆಕಾಶ, ನೆಲ, ಇದಕ್ಕೆ ಪೂಜೆ ಮಾಡ್ಕೊಂಡು ಬಂದವರು ನಮ್ಮವರು ಭಾರತೀಯರು. ಸತ್ಯ ಅಂತ ಅನ್ಸುತ್ತೆ ನನಗೆ, ಸತ್ಯ. ಖಂಡಿತ ಅಲ್ಲ, ನೀವು 12 ಕೋಟಿ ಟನ್ ಆಹಾರವನ್ನು ವೇಸ್ಟ್ ಮಾಡ್ತಾ ಇದ್ದೇವೆ ಅನ್ನೋಂಥ ಒಂದು ಭೀಕರ ಗಂಭೀರವಾದಂಥ ವಿಚಾರವನ್ನು ನೀವು ಇತ್ತಿದ್ರಿ. ಸುಮ್ಮನೆ ಎಲ್ಲ ಒಂದು ಕಡೆ ನನಗೆ ಮನಸ್ಸಲ್ಲಿ ಅದು ಹೇಳಿದಾಗ ಒಂದು ಥಾಟ್ ಬಂತು, ಮತ್ತು ಅದಕ್ಕೆ ಸಾಹಿತ್ಯಿಕವಾದಂಥ ಟಚ್. ಇತ್ತೀಚೆಗೆ ಒಂದು ಹಾಡಿನಲ್ಲಿ ನಾನೊಂದು ಸಾಲನ್ನು ಕೇಳಿದ್ದೆ, ಎಲ್ಲೋ ಒಂದು ಮಾನವೀಯತೆಗೆ ಕನೆಕ್ಟ್ ಆಗುತ್ತದೆ. ಹಣ ಇದು ಏನದು, ನಾವು ಫುಡ್ಡನ್ನು ವೇಸ್ಟ್ ಮಾಡೋದ್ರ ಬಗ್ಗೆ. ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೇಕೆ ಅಂತ. ತುಂಬ ಚಂದದ ಮಾತು, ತುಂಬ ಚಂದದ ಮಾತು. ಎಷ್ಟೋ ಸರಿ ಮನಸ್ಸಿಗೆ ಬೇಸರ ಆಗುತ್ತೆ, ನಾವು ಫುಡ್ ತಿನ್ನುವಾಗ ವೇಸ್ಟ್ ಮಾಡ್ತೀವಲ್ಲ. ಈ ವೇಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಈಗ ತುಂಬ ತುಂಬ ಎಷ್ಟು ನಮ್ಮ ನಿತ್ಯ ಬಂದು ನಮ್ಮ ಉಡುಪಿಯಲ್ಲಿ ಅವರು ಬಂದು ನಮ್ಮ ಅಲ್ಲಿ ಆ ವೇಸ್ಟ್ ಪ್ರಾಡಕ್ಟನ್ನು ಕೊಂಡು ಹೋಗ್ತಾರಲ್ಲ, ನನಗೆ ಅವ್ರ ಬಗ್ಗೆ ತುಂಬ ಗೌರವ. ಆ ವೇಸ್ಟ್ ಪ್ರಾಡಕ್ಟನ್ನು ನಾವು ಪ್ಲಾಸ್ಟಿಕ್ ಬೇರೆ ಮಾಡಿ, ನಂತರ ಇದು ಅದನ್ನು ಪುನಃ ರೀಸೈಕಲ್ ಮಾಡುವಂಥದ್ದು ಬೇರೆ ಮಾಡಿ ಕೊಟ್ಟರೆ ಬಹುಶಃ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಆ ವೇಸ್ಟ್ ಪ್ರಾಡಕ್ಟ್ ಆಗದ ಹಾಗೆ ಮನಸ್ಸು ಮಾಡ್ಬೇಕಲ್ಲ ನಾವು. ನಮ್ಮಿಂದ ಎಷ್ಟು ವೇಸ್ಟ್ ಪ್ರಾಡಕ್ಟ್ ಆಗ್ತಾ ಇದೆ, ಅದು ಎಷ್ಟೋ ಜನರ ತುತ್ತು ಅನ್ನೋದು, ಎಷ್ಟೋ ಜನರಿಗೆ ತುತ್ತು ಅನ್ನಕ್ಕಿಲ್ಲ. ಹಾಗೆ ವೇಸ್ಟ್ ಪ್ರಾಡಕ್ಟ್ ಮಿನಿಮೈಸ್ ಮಾಡುವಂಥದ್ದು, ಕಡಿಮೆ ಯೂಸ್ ಮಾಡುವಂಥದ್ದು, ಕಡಿಮೆ ಕನ್ಸ್ಯೂಮ್ ಮಾಡುವಂಥದ್ದು, ನಾನು ಇದು ವೇಸ್ಟ್ ಮಾಡಬಾರ್ದು ಅಂತ ಹೇಳುವ ಕಲ್ಚರ್. ಬಹುಶಃ ವಿಶ್ವಸಂಸ್ಥೆ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ದಯವಿಟ್ಟು ಈಗ ಗಮನ ಕೊಡಿ. ಎಷ್ಟೋ ಜನಕ್ಕೆ ಸರಿಯಾದ ನೀರು, ಆಹಾರ ಇಲ್ಲ, ನಿಮ್ಮ ಗಮನದಲ್ಲಿ ಇರಲಿ ಅಂತ ಅಷ್ಟೇ. ಬ್ಯೂಟಿಫುಲ್. ಈ ಒಂದು 10-15 ನಿಮಿಷಗಳ ಕಾಲ ನಾವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಪೀಠಿಕೆಯನ್ನು ಮಾತ್ರ ಹಾಕಿದ್ದು ವೀಕ್ಷಕರೇ. ಈಗ ಸರ್ ಒಂದಿಷ್ಟು ಇವತ್ತು ಓಷನ್ ಡೇ ಆಗಿರೋದ್ರಿಂದ ಒಂದಿಷ್ಟು ಪಿಕ್ಚರ್ಸ್ಗಳನ್ನು ನಿಮ್ಮ ಮುಂದೆ ಇಟ್ಟು ನಾವು ಅದನ್ನು ಮಾತನಾಡ್ತಾ ಹೋಗ್ತೇವೆ. PCR ಪರ್ಸನ್ ಪ್ಲೀಸ್, ನಮ್ಮ ಓಷನ್ಸ್ ಸಂಬಂಧಪಟ್ಟಾಗ ಏನು ಪಿಕ್ಚರ್ಸ್ ಇದೆಯಲ್ಲ ಅದನ್ನು ತೋರಿಸ್ತಾ ಹೋಗಿ ನಾವು ಅದನ್ನು ಮಾತನಾಡ್ತಾ ಹೋಗ್ತೇವೆ. ಬಂದಾಯ್ತು ಮಳೆ, ತಂಪಾಯ್ತು ಇಳೆ. ನೋಡಿ, ಈಗ ಆ ಓಷನ್ ಇದು ಏನು ವಿಡಿಯೋ ಇದೆ ಅದನ್ನು ದಯವಿಟ್ಟು ತೋರಿಸಿ ಸರ್. ಇಸ್ ದಿಸ್ ದ ಒನ್? ಒಂದೇ ಮಾತ್ರ ಅನ್ನುವಂಥ ಮಾತನ್ನ ನೀವು ಹೇಳಿದ್ರಿ. ಹೌದು, ಇದಕ್ಕಿಂತ ಹಿಂದಿನ ಚಿತ್ರಗಳಲ್ಲಿ ಬಂತದ್ದು ನಮ್ಮ ಸಮುದ್ರಗಳ ಬಗ್ಗೆ. ಭಾರತದ ಈ ನೆಲ ಇದೆಯಲ್ಲ, ನಮ್ಮ ಈ ನೆಲ, ನಮಗೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಎರಡೂ ಸಮುದ್ರಗಳು. ನಮ್ಮ ಭಾಗ್ಯ ಈ ಎರಡು ಸಮುದ್ರಗಳು ಶಾಂತವಾಗಿರ್ಬೇಕಾದಂಥದ್ದು. ಮಳೆಗೆ ಕಾರಣ ಬಹುಶಃ ಈ ಎರಡು ಸಮುದ್ರಗಳ ಟೆಂಪರೇಚರ್ನ ವ್ಯತ್ಯಾಸ. ನೀವೀಗ ಮುಂಗಾರು ಮಳೆ, ಮುಂಗಾರು ಇವತ್ತು ಬಂತಲ್ಲ ಮಳೆ, ಇದು ಮುಂಗಾರು ಮಳೆಯೇ ಅಥವಾ ಏನೋ ಕೇಳಿದ್ರೆ ಪ್ರಶ್ನೆ, ಅದು ಏನಾದ್ರೂ ಬಂತಲ್ಲ, ಜೂನ್ 1ಕ್ಕೆ ಮಳೆ ಬರ್ಬೇಕಾಗಿತ್ತು, ಈಗಲೂ ಬಂತಲ್ಲ ಮಳೆ. ಆ ಮಳೆಗೆ ಇವತ್ತಿನ ನ್ಯೂಸ್ ಪ್ರಕಾರ ಅದು ಬಂದು ಸಣ್ಣ ಸೈಕ್ಲೋನ್ ಬಂದು ಪಾಸ್ ಆಗ್ತಾ ಉಂಟು ಕರಾಚಿಯಲ್ಲಿ ಅಂತ ಹೇಳಿದ್ರು. ಏನಿದ್ರು ಮಳೆ ಬಂತು. ಮಳೆಗೆ, ಮುಂಗಾರು ಮಳೆಗೆ ಕಾರಣ ನಮ್ಮ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಟೆಂಪರೇಚರ್ನ ವ್ಯತ್ಯಾಸ, ಸಮುದ್ರದ ನೀರಿನ ಟೆಂಪರೇಚರ್ ವ್ಯತ್ಯಾಸ ಅಂತ ಹೇಳ್ತಾರೆ. ಪ್ರಕೃತಿ ಮಾಡಿದಂತ ಒಂದು ಅದ್ಭುತ ಒಂದು ಸಮತೋಲನ ವ್ಯವಸ್ಥೆ. ಒಂದು 3 ತಿಂಗಳು ಧಾರಾಕಾರ ಮಳೆ ಬಂದು ನಾವು ಸಮೃದ್ಧಿಯಲ್ಲಿ ಇರಬೇಕಾದಂತಹ ಒಂದು ಕಾಲ ಬಂದು ಇವತ್ತು ಮಳೆ ಬಂತು. ಸಮುದ್ರದಲ್ಲಿ ಮಳೆ ಹೇಗೆ ಬರುತ್ತೆ? ಈ ಟೆಂಪರೇಚರ್ ವ್ಯತ್ಯಾಸ ಯಾಕಾಗತ್ತೆ? ಸಮುದ್ರ ಅಂದ್ರೆ ಏನು? ಸೂರ್ಯನ ಆ ಪ್ರಖರವಾದಂತಹ ಬೆಳಕು, ಇನ್ಫ್ರಾರೆಡ್ ಇರುತ್ತೆ, ಹೀಟು, ಅದು ನೆಲಕ್ಕೂ ಬೀಳುತ್ತೆ, ಸಮುದ್ರಕ್ಕೂ ಬೀಳುತ್ತೆ. ಆದ್ರೆ ನೆಲ ಮತ್ತು ಜಲ ಇದೆಯಲ್ಲ, ಅದು ಅದನ್ನು ಹೀರಿಕೊಳ್ಳುವಂತಹ ಅಂಶ ಬೇರೆ ಬೇರೆ. ನಾವು ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೇವೆ. ಭೂಮಿ ಬೇಗ ಹೀರುತ್ತೆ, ಬೇಗ ಬಿಸಿ ಆಗುತ್ತೆ, ಸಮುದ್ರ ನಿಧಾನ ಬಿಸಿ ಆಗುತ್ತೆ. ಈ ವ್ಯತ್ಯಾಸದಿಂದ ಗಾಳಿ ಸೃಷ್ಟಿ ಆಯ್ತು. ತಂಪಾದ ಗಾಳಿ, ಬಿಸಿ ಗಾಳಿ ಪಾಸ್ ಆಗುತ್ತೆ. ಭೂಮಿ ಬಿಸಿ ಆಯ್ತು ಅಂತ ಇಟ್ಕೊಳ್ಳಿ, ಬಿಸಿ ಗಾಳಿ ಮೇಲೆ ಹೋಗೋದು ಕ್ರಮ. ನೆಲದಿಂದ ಬಿಸಿ ಗಾಳಿ ಮೇಲೆ ಹೋದಕೊಳ್ಳಿ, ಇಲ್ಲೊಂದು ನಿರ್ವಾತ ಸೃಷ್ಟಿ ಆಯ್ತಲ್ಲ, ಈ ನಿರ್ವಾತಕ್ಕೆ ಸಮುದ್ರ ಕಡೆಯಿಂದ ತಂಪು ಗಾಳಿ ಬಂತು. ಹಾಗಾಗಿ ಗಾಳಿಯ ಪ್ರವಾಹ ಸೃಷ್ಟಿಯಾಯಿತು ಈ ರೀತಿಯ ವ್ಯತ್ಯಾಸದಿಂದ. ಇದು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಆಗತ್ತೆ. ಸಮುದ್ರದ ನೀರು ಇದೆಲ್ಲ ಆವಿ ಆಗ್ತಾ ಇರತ್ತೆ. ಆವಿ ಮೇಲ್ ಬಂದು ಒಂದು ಗಾಳಿ ಬಂತಂತಂದ್ರೆ ನೆಲದ ಕಡೆಗೆ ಆ ಆವಿ ಎಲ್ಲ ಬಂತು. ಅದೆಲ್ಲ ಬಂದು ಮೋಡ ಆಗೋದೇ ದೊಡ್ಡ ಕಥೆ. ಈಗ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ರೆ ಮೋಡ ಆಗ್ಬೇಕು ಅಂತಿಲ್ಲ. ಅದಕ್ಕೆ ಸ್ಟ್ರೇ ಪಾರ್ಟಿಕಲ್ ಬೇಕು ಅಂತ ಹೇಳ್ತೇವೆ ನಾವು. ಅವು ನೀರಿನ ಹನಿಗಳಿದ್ದಾವಲ್ಲ, ನೀರಿನ ಮೊಲಿಕ್ಯೂಲ್ಸ್ ಅಂತ ಹೇಳ್ತೇವೆ. ಅವು ಒಟ್ಟಾಗೋದಿಲ್ಲ. ಒಂದು ನೀರಿನ ಹನಿ ಇನ್ನೊಂದು ನೀರಿನ ಹನಿ ಒಟ್ಟಾಗೋದಿಲ್ಲ. ಅದಕ್ಕೊಂದು ಡಸ್ಟ್ ಪಾರ್ಟಿಕಲ್ ಇದ್ರೆ ಬಂದು ಕೂತ್ಕೊಂತು ಮೋಡ ಆಯ್ತು. ಮೋಡ ಆಗಿ ಮಳೆ ಆಗ್ಬೇಕಾದ್ರೆ ಇನ್ನೊಂದು ಕಥೆ ಉಂಟು. ಈಗ ದಟ್ಟ ಮೋಡ ಆಗಿದೆ, ಇಲ್ಲಿ ಮಳೆ ಬರಲಿಲ್ಲ. ಯಾಕೆ ಕೇಳಿದ್ರೆ ಮೋಡದಲ್ಲಿ ಒಂದು ಕಂಟೆಂಟ್ ಇದೆ. ಅದಕ್ಕೊಂದು ತಣ್ಣನೆ ಗಾಳಿ ಪಾಸ್ ಆಗ್ಬಿಟ್ಟರದ ಪಕ್ಕದಲ್ಲಿ. ಆ ಮೋಡದಲ್ಲಿ ಹೀಟು
ತಣ್ಣನೆ ಗಾಳಿಗೆ ಬಂದು ಓಕೆ ಮೋಡ ನೀರಾಗ್ಬಿಡ್ತು. ಓಕೆ ಅದು ಮಳೆ, ಇದು ಮಳೆ. ಹೌದು ಸರ್. ಹೀಗೆ ಆಗ್ಬೇಕಾದ್ರೆ ಎಷ್ಟು ಕಥೆಗಳು. ರೈಟ್ ಸರ್. ಎಸ್, ಮಾತಾಡೋಣ. ನಾವು ಇವತ್ತು ಈ ನೋಡಿ ಒಂದು 20 ನಿಮಿಷ ಈ ಮಳೆ ಫೀಲ್ ಮಾಡ್ದಂಗೆ ಆಯ್ತು. ನಮ್ಮ ಸ್ಟುಡಿಯೋ ಒಳಗಡೆ ಮಳೆ ಬಂದಂಗೆ ಆಯಿತು. ಸರ್ದು ಎಕ್ಸ್ಪ್ಲನೇಷನ್ ಕೂಡ ಭಾಳ ಚೆನ್ನಾಗಿತ್ತು. ನೋ ಡೌಟ್ ಹಿ ಈಸ್ ಅ ಪ್ರೊಫೆಸರ್. ವೀಕ್ಷಕರ, ಈಗ ಒಂದು ಸಣ್ಣ ಬ್ರೇಕನ್ನು ತಗೋತೆ. ಆನ್ ದ ಅದರ್ ಸೈಡ್ ನಾವು ಈ ಮಳೆ ಬಗ್ಗೆ ಅಲ್ಲ, ಇದು ಭಯಂಕರವಾಗಿದೆ, ಯಾರು ಮಿಸ್ ಮಾಡಿಬಿಡಿ, ಒಂದು ಸಣ್ಣ ಬ್ರೇಕ್.